ಸಮಾಜದಲ್ಲಿರುವ ಬಡವರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದಾಗ ದೇವರು ಸಂತೃಪ್ತಿಗೊಳ್ಳುತ್ತಾರೆ ಎಂದು ಶ್ರೀ ನಾಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಭಂಡಾರಿ ಕಡಂದಲೆ ಅಭಿಪ್ರಾಯಪಟ್ಟಿದ್ದಾರೆ. ಉಡುಪಿ ಜಿಲ್ಲಾ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಇದರ ಆಶ್ರಯದಲ್ಲಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್, ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಅಂಧತ್ವ ನಿವಾರಣೆ ವಿಭಾಗ, ಉಡುಪಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಡುಪಿ ಇದರ ಸಹಯೋಗದೊಂದಿಗೆ ನಡೆದ ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಕೃತಿಯಲ್ಲಿ ಮನುಷ್ಯನಿಗೆ ದೇವರು ವಿಶೇಷವಾದ ಶಕ್ತಿಯನ್ನು ನೀಡಿದ್ದಾನೆ. ಈ ಶಕ್ತಿಯನ್ನು ಬಳಸಿಕೊಂಡು ಸಮಾಜದಲ್ಲಿ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರುತ್ತಾನೆ. ಆದರೆ ಉನ್ನತ ಸ್ಥಾನಕ್ಕೆ ಏರುವ ವ್ಯಕ್ತಿ ಸಮಾಜದ ಬಡವರ ಬಗ್ಗೆ ಚಿಂತಿಸಿದಾಗ, ಅವರಿಗೆ ಸಹಾಯ ಮಾಡಿದಾಗ ಮಾತ್ರ ದೇವರು ಸಂತೃಪ್ತಗೊಳ್ಳುತ್ತಾನೆ, ಆಶೀರ್ವದಿಸುತ್ತಾನೆ ಎಂದು ಅಭಿಪ್ರಾಯಪಟ್ಟರು. ತೈಲ ದಾರೆಯ ಕಂಡ ಮಂಕುತಿಮ್ಮ ಪ್ರವಾಹದಲ್ಲಿ ಬರೆಯುವ ಸಣ್ಣ ಹಣತೆಯಂತೆ ಬಾಳಪಟ್ಟು ಗಾಳಿ ಹಣತೆಯನ್ನ ಏಕದರ್ಶನ ಬಾಲಾಜಿ ಗೋವಿಂದಣ್ಣ ಒಟ್ಟುಗಲ್ ಬಾಪುಗ ನಮ್ಮ ಕಾರ್ಯಕ್ರಮ ಸಕ್ಸಸ್ ಇದಕ್ಕೆ ಇಚ್ಛೆ ಪಡ್ತಿದ್ದೆ ಅನ್ನೋದು. ಯಾಕೆ ನಾವು ಬಾಂಬೆಗೆ ಹೋದೆವು ಈ ಸಮುದಾಯ ಭಾಗ ಕಟ್ಟಲಿಕ್ಕೆ. ಅವ್ರು ಏನು ಮಾತಾಡಲಿಲ್ಲ, ತೆಗೆದು ಮೊದಲಿಗೆ ಫಸ್ಟ್ 2 ಲಕ್ಷ ನಮ್ಮ ಸಮಾಜಕ್ಕೆ ಕೊಟ್ಟು ಕಟ್ಟಿ ನೀವು ಕೆಲಸ ಮಾಡಿ ಅಂತ ಧೈರ್ಯ ಕೊಟ್ಟಂತವರಿಗೆ ವಿಶೇಷವಾಗಿ ಉಡುಪಿ ಜಿಲ್ಲೆಯ ಮುಖಾಂತರ ನಡೆಯುವಂತಹ ಕಣ್ಣಿನ ಚಿಕಿತ್ಸಾ ಶಿಬಿರದ ಉದ್ಘಾಟನೆಯ ವೇದಿಕೆಯನ್ನು ಅಲಂಕರಿಸಿರುವ ಕಾರ್ಯಕ್ರಮವನ್ನು ಈ ಸವಿತಾ ಸಮಾಜ ಹಮ್ಮಿಕೊಂಡಿದೆ.